ಮಾನ್ಯ ನಾಗೇಶ್ ಅವರ ಒಂದು ತಿಳುವಳಿಕೆ ಇಲ್ಲದ ಅವಿವೇಕತನದ ವರ್ತನೆಯಿಂದ ಇವತ್ತು ರಾಜ್ಯದ ಪ್ರತಿಯೊಂದು ಮೂಲೆಯಲ್ಲೂ ಮಕ್ಕಳು ತೊಂದರೆಗೊಳಪಟ್ಟಿದೆ. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ನಿವಾಸದ ಎದುರು ಪ್ರತಿಭಟನೆ ನಡೆಸಿದ ಎನ್ಎಸ್ಯುಐ ಕಾರ್ಯಕರ್ತರ ಬಂಧನಕ್ಕೆ ವಿವಿಧ ಸಂಘಟನೆಗಳು, ತಿಪಟೂರು ತಾಲೂಕು ನಾಗರಿಕ ಬಳಗ ಹಾಗೂ ಕಾಂಗ್ರೆಸ್ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದು, ಬಿಸಿ ನಾಗೇಶ್ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಮಾತನಾಡಿ, ಬಿಸಿ ನಾಗೇಶ್ ವಿರುದ್ಧ ಹರಿಹಾಯ್ದಿದ್ದಾರೆ. ಶಿಕ್ಷಣ ಸಚಿವರ ವರ್ತನೆಯಿಂದ ವಿದ್ಯಾರ್ಥಿಗಳು ತೊಂದರೆಗೆ ಒಳಪಟ್ಟಿದ್ದಾರೆ. ಕುವೆಂಪು, ಬಸವಣ್ಣ, ನಾರಾಯಣಗುರು, ಅಂಬೇಡ್ಕರ್, ಭಗತ್ ಸಿಂಗ್ ಅವರ ಮೂಲ ಇತಿಹಾಸವನ್ನು ತಿರುಚಲು ಹೊರಟಿದ್ದಾರೆ. 10 ಮಂದಿ ಕಮಿಟಿಯಲ್ಲಿ 9 ಮಂದಿ ಬ್ರಾಹ್ಮಣರೇ ಕೂತು ಮನುತತ್ವಗಳನ್ನು ತುರುಕಬೇಕೆಂದು ಹೊರಟಿದ್ದಾರೆ. ರಾಜ್ಯದಲ್ಲಿ ಅಶಾಂತಿ ಉಂಟು ಮಾಡಿದ್ದಾರೆ. ಇದರ ವಿರುದ್ಧ ಪ್ರತಿಭಟನೆಗೆ ಬಂದ ವಿದ್ಯಾರ್ಥಿಗಳ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ರಾಜ್ಯದಲ್ಲಿ ಶಾಂತಿ ಕದ್ದಡುವ ಕಾರ್ಯ ಮಾಡಿದ್ದಾರೆ ಎಂದು ಆರೋಪಿಸಿದರು. ಇಂತಹ ಮಂತ್ರಿಯನ್ನು ಬೊಮ್ಮಾಯಿಯವರ ಮಂತ್ರಿಮಂಡಲದಲ್ಲಿ ಮುಂದುವರಿಸಿದರೆ ಇನ್ನಷ್ಟು ಅನಾಹುತ ಉಂಟಾಗಿ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತದೆ. ಹಾಗಾಗಿ ಬಿಸಿ ನಾಗೇಶ್ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಸಿಬಿ ಶಶಿಧರ್, ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯನ್ನು ಹಾಗೂ ಸಮಿತಿಯ ಅಧ್ಯಕ್ಷರಾದ ರೋಹಿತ್ ಚಕ್ರತೀರ್ಥನನ್ನು ಕೂಡಲೇ ವಜಾ ಮಾಡಬೇಕೆಂದು ಆಗ್ರಹಿಸಿದರು. ಇಡೀ ನಾಡು ಕುವೆಂಪು ಅವರ ರಾಷ್ಟ್ರಕವಿ, ವಿಶ್ವ ಮಾನವ ಸಂದೇಶ ಇಡೀ ಪ್ರಪಂಚವನ್ನೇ ಗೌರವಿಸುತ್ತಿರುವ ಸಂದರ್ಭದಲ್ಲಿ ರೋಹಿತ್ ಚಕ್ರತೀರ್ಥ ಎಂಬ ವ್ಯಕ್ತಿ ಕುವೆಂಪು ಬರೆದ ನಾಡಗೀತೆಯನ್ನು ತಿರುಚಿ ಕೆಟ್ಟ ಅರ್ಥ ಬರುವಂತೆ ಬಿಂಬಿಸಿರುವುದು ನಾಚಿಕೆಗೇಡಿದ ಸಂಗತಿಯಾಗಿದೆ. ಅದೇ ರೀತಿ ಬಸವಣ್ಣನವರ ಬಗ್ಗೆಯೂ ಸಹ ದಾರಿ ತಪ್ಪಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಗೊಂದಲವನ್ನು ಉಂಟು ಮಾಡುತ್ತಿದ್ದಾನೆ. ಹಾಗಾಗಿ ಸಮಿತಿಯನ್ನು ವಜಾ ಮಾಡಬೇಕೆಂದು ಆಗ್ರಹಿಸಿದರು. ಒಂದು ವೇಳೆ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಬುಧವಾರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಾಂತರಾಜ್, ಪ್ರಕಾಶ್, ಯೋಗೀಶ್, ಮಹೇಶ್, ಜಯಣ್ಣ, ಪರಮಶಿವಯ್ಯ, ನ್ಯಾಕೇನಹಳ್ಳಿ ಸುರೇಶ್, ಸೊಪ್ಪು ಗಣೇಶ್, ಬೋರ್ವೆಲ್ ಮಧುಸೂದನ್, ದಲಿತ ಮುಖಂಡರಾದ ಬಜಗುರು ಮಂಜುನಾಥ್, ಶಾಂತಪ್ಪ, ನರಸಿಂಹಯ್ಯ, ಗುರುಮೂರ್ತಿ, ನದೀಂ ಮುಂತಾದವರು ಭಾಗವಹಿಸಿದ್ದರು. ವರದಿ ಆನಂದ್, ತಿಪಟೂರು. ಮತ್ತು ಈಗ ಹಾಲಿ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ನಾಗೇಶ್ ಅವರು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಇವರ ಒಂದು ಅವಿವೇಕತನದಲ್ಲಿ ಇವತ್ತು ರಾಜ್ಯದ ಮಕ್ಕಳಿಗೆ ಇನ್ನೂ ಪುಸ್ತಕನೂ ತಲುಪಿಲ್ಲ. ಮತ್ತು ಈಗ ತಲುಪಿರೋ ಪುಸ್ತಕಗಳಲ್ಲಿ ಮತ್ತೆ ಮಾಡಿಫಿಕೇಷನ್ ಅಂತ CM ಅವರು ಹೇಳಿರೋದ್ರಿಂದ ತಿರ್ಗಾ ಇನ್ನೆಷ್ಟು ಬೇಲೆ ಆಗುತ್ತೆ ಅನ್ನೋದು ಒಂದು ವಿಚಾರ. ಅದರ ಜೊತೆಗೆ ಈಗಾಗಲೇ 34 ಕೋಟಿ ಈ ಪುಸ್ತಕಗಳನ್ನು ಪ್ರಿಂಟ್ ಮಾಡೋದಕ್ಕೆ ಮತ್ತು ಈ ಪ್ರಕ್ರಿಯೆಗೆ ಖರ್ಚಾಗಿದೆ ಅಂತ ವಿಚಾರ ಇರೋದು. ಮತ್ತು ಈಗ ಪರಿಷ್ಕರಣೆಯನ್ನು ಮಾಡ್ತೀವಿ ಅಂತ ಒಂದಷ್ಟು ಭರವಸೆಯನ್ನು CM ಅವರು ನಿನ್ನೆ ಕೆಲವು ವಿಚಾರದಲ್ಲಿ ಹೇಳಿದ್ದಾರೆ. ಅದನ್ನು ಮಾಡೋಕ್ಕೆ ಹೊರಟಾಗ ಮತ್ತಿನ್ನೆಷ್ಟು ಖರ್ಚು ಬರುತ್ತೋ, ಈ ಎಲ್ಲ ಅವಹೇಳನಗಳು ಒಂದು ಥರ ಆಡಳಿತದ ದುರಾಡಳಿತ ವಿಚಾರಗಳನ್ನು ನಾವಿವತ್ತು ಖಂಡಿಸಬೇಕಾಗೈತೆ. ಮಾನ್ಯ ನಾಗೇಶ್ ಅವರ ಒಂದು ತಿಳುವಳಿಕೆ ಇಲ್ಲದ ಅವಿವೇಕತನದ ವರ್ತನೆಯಿಂದ ಇವತ್ತು ರಾಜ್ಯದ ಪ್ರತಿಯೊಂದು ಮೂಲೆಯಲ್ಲೂ ಮಕ್ಕಳು ತೊಂದರೆಗೊಳಪಟ್ಟಿದೆ. ಮತ್ತು ನಮ್ಮ ಹಿರಿಯ ಇತಿಹಾಸದಲ್ಲಿ ಅವ್ರದ್ದೇ ಆದ ಹೆಸರುಗಳನ್ನು ಮಾಡಿರ್ತಕ್ಕಂಥ ಬಸವಣ್ಣವರು ಇರ್ಬೋದು, ಕುವೆಂಪು ಅವರು ಇರ್ಬೋದು, ನಾರಾಯಣ ಗುರುಗಳು ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಮತ್ತು ಸ್ವಾತಂತ್ರ್ಯಕ್ಕೆ ತಮ್ಮ ಪ್ರಾಣವನ್ನೇ ಬಲಿಕೊಟ್ಟು ಪ್ರತಿಯೊಬ್ಬ ಯುವಕನಲ್ಲೂ ಹೆಸರಾಗಿರ್ತಕ್ಕಂಥ ಭಗತ್ ಸಿಂಗ್ ವಿಚಾರ ಇರ್ಬೋದು. ಇಂಥವೆಲ್ಲವನ್ನೂ ಬಿಟ್ಟು ಮಾಡುವಂಥ ಪ್ರಯತ್ನಗಳನ್ನು ಸಮಾಜಶಾಸ್ತ್ರದ ಸೈನ್ಸಲ್ಲಿ, ಸಮಾಜ ವಿಜ್ಞಾನದಲ್ಲಿ ಮತ್ತು ಕನ್ನಡ ಪಠ್ಯದಲ್ಲಿ ಮಾಡೋ ಪ್ರಯತ್ನದಲ್ಲಿ ಏನು ಒಂದು ವರ್ಗದ ಬರೀ 10 ಜನದ ಕಮಿಟಿಲಿ 9 ಜನ ಬ್ರಾಹ್ಮಣರಲ್ಲೇ ಕೂತ್ಕೊಂಡು ಈ ಒಂದು ಏನು ಇಂದಿನ ಒಂದು ಮನುತತ್ವಗಳನ್ನು ತುರುಕಬೇಕು ಅನ್ನೋ ಒಂದು ಹುಚ್ಚಲ್ಲಿ ಇವತ್ತು ರಾಜ್ಯಾದ್ಯಂತ ಅಶಾಂತಿಯನ್ನು ಉಂಟು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡಕ್ಕೆ ಬಂದಂಥ ಅಮಾಯಕ ವಿದ್ಯಾರ್ಥಿಗಳಿಗೆ ಸುಳ್ಳು ಪ್ರಕರಣಗಳನ್ನು ಹಾಕಿ ಸುಳ್ಳು ವಿಚಾರಗಳನ್ನು ಇವತ್ತು ರಾಜ್ಯಾದ್ಯಂತ ಹರಡಿ